ಪಡೀಲ್ ರೈಲು ನಿಲ್ದಾಣದ ಸುತ್ತಮುತ್ತ ಸುಮಾರು 1400ಕ್ಕೂ ಹೆಚ್ಚು ಕುಟುಂಬಗಳು ವಾಸಿಸ್ತಾ ಇದ್ದು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತೆರಳಲು ಪ್ರತಿದಿನವೂ ಜೀವದ ಹಂಗು ತೊರೆದು ರೈಲು ಹಳಿ ದಾಟಬೇಕಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಪಿವಿ ಮೋಹನ್ ಹೇಳಿದರು. ಪಡೀಲ್ ರೈಲು ನಿಲ್ದಾಣಕ್ಕೆ ಭೇಟಿ ನೀಡಿ ಸ್ಥಳೀಯರ ನಿವಾಸಿಗಳೊಂದಿಗೆ ಸಮಾಲೋಚನೆ ನಡೆಸಿ ಸಮಸ್ಯೆಗಳನ್ನು ಪರಿಶೀಲಿಸಿದ ಅವರು ಮಾತನಾಡಿದರು. ಶಾಲಾ ಮಕ್ಕಳು, ಹಿರಿಯ ನಾಗರಿಕರು, ಮಹಿಳೆಯರು ಹಾಗೂ ಗರ್ಭಿಣಿಯರು ಎದುರಿಸ್ತಾ ಇರುವ ಸಂಕಷ್ಟವನ್ನು ಯಾರೂ ಗಮನಿಸದಿರುವುದು ವಿಷಾದನೀಯ. ಹಲವು ದಶಕಗಳು ಕಳೆದಿದ್ರೂ ಕೂಡ ಪಡೀಲ್ ನಿಲ್ದಾಣಕ್ಕೆ ಸಿಗಬೇಕಾದ ಅಭಿವೃದ್ಧಿ, ಅಗತ್ಯ ರೈಲು ನಿಲುಗಡೆ ಹಾಗೂ ಮೂಲಭೂತ ಸೌಲಭ್ಯಗಳು ಇನ್ನೂ ಕೂಡ ದೊರೆತಿಲ್ಲ. ಪರಿಣಾಮವಾಗಿ ಸಾವಿರಾರು ಜನರು ಇಂದಿಗೂ ಕೂಡ ಅನಾನುಕೂಲ ಅನುಭವಿಸ್ತಾ ಇದ್ದಾರೆ. ಕಾರವಾರ ಬೆಂಗಳೂರು 1656 ಪಂಚಗಂಗಾ ಸೂಪರ್ ಎಕ್ಸ್ಪ್ರೆಸ್ ಇದೇ ಮಾರ್ಗವಾಗಿ ಸಂಚರಿಸ್ತಾ ಇದ್ರೂ ಕೂಡ ಪಡೀಲ್ ರೈಲು ನಿಲ್ದಾಣದಲ್ಲಿ ನಿಲುಗಡೆ ನೀಡಲಾಗ್ತಾ ಇಲ್ಲ. ಸುರತ್ಕಲ್ನಲ್ಲಿ ನಿಂತು ಬಂಟ್ವಾಳದವರೆಗೆ ಯಾವುದೇ ನಿಲುಗಡೆ ಇಲ್ಲದಿರುವುದು ನ್ಯಾಯಸಮ್ಮತವೂ ಅಲ್ಲ, ಜನಸ್ನೇಹಿಯೂ ಅಲ್ಲ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಡೆನ್ನಿಸ್ ಡಿಸಿಲ್ವಾ, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಟಿಕೆ ಸುಧೀರ್, ರಮಾನಂದ ಪೂಜಾರಿ, ರಫೀಕ್ ಕಣ್ಣೂರು, ಶಫೀಕ್ ಬೋಳಾರ ಉಪಸ್ಥಿತರಿದ್ದರು. ಇಲ್ಲಿ ಬಂದಿರತಕ್ಕಂಥ ಉದ್ದೇಶ ಇದಷ್ಟು ಪರಿಶೀಲನೆ ಮಾಡಲಿಕ್ಕೆ. ಈ ಭಾಗದ ಜನರ ಬೇಡಿಕೆ ಇತ್ತು, ಬಟ್ ನಮ್ಮ ಸ್ಥಳೀಯ ನಾಯಕರ ಇಚ್ಛಾಶಕ್ತಿಯಿಂದ ಇಲ್ಲಿ ರೈಲ್ವೆ ಸ್ಟೇಷನ್ ಆಗಬೇಕಿತ್ತು. 2020ರಲ್ಲಿ ಈ ಪಂಚಗಂಗಾ ಅಂತ ರೈಲು ಈ ರೈಲ್ವೆ ಪಟ್ಟಿಯಲ್ಲಿ ಹೋಗ್ತಾ ಇದೆ. ಬಟ್ ಇದು ಯಾರಿಗೂ ಗೊತ್ತಿಲ್ಲ. ಸುರತ್ಕಲ್ಲಿಂದ ನೇರ ಬಂಟ್ವಾಳಕ್ಕೆ ಇಲ್ಲಿ ಟಚ್ಚೇ ಇಲ್ಲ. ಸೊ ಮಂಗಳೂರು ಜನತೆಗೆ ಸಿಗುವಂಥ ಸೌಕರ್ಯವನ್ನು ಕಳೆದ 6 ವರ್ಷದಿಂದ ನಾವು ವಂಚಿತರಾಗಿದ್ದೀವಿ. ಆ್ಯಂಡ್ ಮಂಗಳೂರು ರೈಲ್ವೆ ಅಂದರೆ ಮಂಗಳೂರು ಭಾಳ ಇಂಪಾರ್ಟೆನ್ಸು. 100ಕ್ಕಿಂತ ಹೆಚ್ಚು ವರ್ಷ ಆಗಿದೆ ಈ ಮಂಗಳೂರು ಸ್ಟೇಷನ್ ಆಗಿ ರೈಲ್ವೆ ಹೋಗಿ. ಬಟ್ ಇದು ಬಹಳ ಇಂಪಾರ್ಟೆಂಟ್. ಯಾಕಂದರೆ ಈ ಟ್ರ್ಯಾಕಲ್ಲೇ ಈಗ ವಂದೇ ಭಾರತ್ ಹೋಗ್ತಾ ಇದೆ. ಅದು ವಂದೇ ಭಾರತ್ ಆಗ ಮಂಗಳೂರಿನಲ್ಲಿ ನಿಲ್ಲುವಂಥ ಒಂದು ಸಂಭವ ಇಲ್ಲ. ಈ ಥರ ಇದ್ದರೆ ಇದನ್ನು ಯಾವ ರೀತಿ ಡೆವಲಪ್ ಮಾಡೋದು, ಹೇಗೆ ಸ್ಟೇಷನ್ ತರ್ಬೋದು ಒಂದು, ಮತ್ತು ಸ್ಥಳೀಯ ನಾಗರಿಕರಿಗೆ ಕೂಡ ಭಾಳಷ್ಟು ಅನಾನುಕೂಲತೆ ನಡೀತಾ ಇದೆ. ಅವರಿಗೆ ಇಲ್ಲಿ ಕ್ರಾಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಇಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ. ಸೊ ಇದನ್ನು ನೋಡಲಿಕ್ಕೆ ಪರಿಶೀಲನೆ ಮಾಡಲಿಕ್ಕೆ ಬಂದದ್ದು. ಸೊ ಇಲ್ಲಿ ಏನು ನೋಡಿದ್ದೇವೆ ಇದನ್ನು ರಾಜ್ಯ ಸರ್ಕಾರಕ್ಕೆ ವಿಷಯ ತಿಳಿಸ್ತೀವಿ, ಮಾಹಿತಿ ತಿಳಿಸ್ತೀವಿ. ಆಮೇಲೆ ಪಾಲಕ್ಕಾಡ್ ಡಿವಿಷನ್ ಬಿಡುವಂಥ ಸ್ಟೇಷನ್ ಇದು. ಸೊ ಪಾಲಕ್ಕಾಡಿಗೆ ನಾವು ಹೋಗ್ತೀವಿ. ಪಾಲಕ್ಕಾಡ್ ಅಧಿಕಾರಿಗಳು ಮಾತಾಡಿ ಇದನ್ನು ಹೇಗೆ ಮಾಡೋದು, ರಾಜ್ಯ ಸರ್ಕಾರದಿಂದ ಯಾವ ರೀತಿಯಲ್ಲಿ ಇದಕ್ಕೆ ಇದು ಕೊಡ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಸಂಪನ್ಮೂಲ ಕೊಡ್ಬೋದು, ಮತ್ತು ಕಾರ್ಪೊರೇಷನ್ ಯಾವ ರೀತಿ ಇದಕ್ಕೆ ಸಹಾಯ ಮಾಡೋದು, ಇದೆಲ್ಲ ನೋಡಿ ಒಂದು ಆದಷ್ಟು ಬೇಗ ಇಲ್ಲಿ ಒಂದು ಪಡೀಲಲ್ಲಿ ಸ್ಟೇಷನ್ ಆಗಬೇಕು. ಬಹುಶಃ ಇಲ್ಲಿ ಲೋಕಸಭಾ ಸದಸ್ಯರು ಇದಕ್ಕೆ ಒತ್ತು ಕೊಡ್ಬೋದು. ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್, ಮಂಗಳೂರಿಂದ ಇಂಪಾರ್ಟೆಂಟ್ ಸ್ಟೇಷನ್ ಆದ್ದರಿಂದ ಅವ್ರ ಹತ್ರ ನಾನು ಮಾತಾಡ್ತೇನೆ, ಮತ್ತು ಸ್ಥಳೀಯ ಶಾಸಕರ ಹತ್ರ ಮಾತಾಡ್ತೇನೆ. ಇದೆಲ್ಲರೂ ಸೇರಿ ಪಡೀಲಲ್ಲಿ ಒಂದು ಸುಸಜ್ಜಿತವಾದ ರೈಲ್ವೆ ನಿಲ್ದಾಣವನ್ನು ಮಾಡಬೇಕು. ಇಲ್ಲಿ ನಮ್ಮ ಮಂಗಳೂರು ಜನತೆಗೆ ಇದರ ಸೌಲಭ್ಯ ಆಗಬೇಕು. ಇದು ಫಾಸ್ಟೆಸ್ಟ್ ರೂಟ್. ಇದು ಯಾವುದು ಈ ಪಂಚಗಂಗಾ ರೈಲ್ವೆ ಸೂಪರ್ ಫಾಸ್ಟ್. ಇದು ಪಂಚಗಂಗಾ ಅಂದರೆ ಉಡುಪಿಯಲ್ಲಿರುವಂಥ 5 ನದಿಗಳು ಸೇರಿ ಆ ಹೆಸರಿಟ್ಟಿದ್ದಾರೆ ಇಲ್ಲಿ. ಅದರಿಂದ ಈಗ ಬರುವ ಸಾಧ್ಯ ಇದ್ದರೆ ಸದನದಲ್ಲಿ ಇದನ್ನು ಈ ಸಮಸ್ಯೆಯನ್ನು ಎತ್ತೇನೆ. ಆಮೇಲೆ ಎಲ್ಲ ಅಧಿಕಾರಿಗಳನ್ನು ನೋಡಿ ಬಹಳಷ್ಟು ಬೇಗ ಶೀಘ್ರವಾಗಿ ಇದಕ್ಕೊಂದು ಕಾಯಕಲ್ಪ ಮಾಡ್ತೇವೆ. ಪ್ರಾಬ್ಲಮ್ ಇದೆ, ಅದನ್ನು ಮಾತಾಡಿ ಅವ್ರ ಹತ್ರ ಮಾತಾಡಿ ಅವರು ಹೇಳಿದ್ರು. ಮತ್ತು
ರಾತ್ರಿಗೆ ಮತ್ತು ಇಲ್ಲಿ ಏನು ಸೌಕರ್ಯ ಕೂಡ ಇಲ್ಲ, ಬಹಳ ಡೇಂಜರಸ್ ಈ ಸ್ಪಾಟ್, ಭಾಳ ಡೇಂಜರಸ್ ಸ್ಪಾಟ್. ಮಾತಾಡಿದರೆ ಅವರು ಕೂಡ ನಾನು ಅಭಿಪ್ರಾಯ ಕೇಳಿದೆ ನಾನು. ಅದನ್ನೆಲ್ಲ ನಾವೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ಭಾಗದ ಶಾಸಕರು ಗಮನದಲ್ಲಿಟ್ಕೊಂಡು ಇದು ಏನು ಮಾಡ್ಬೋದು ಇಮಿಡಿಯೇಟಾಗಿ ಅದನ್ನೂ ನಾವು ಅಟೆನ್ಷನ್ ಕೊಡಬೇಕು. ಇದರ ಬಗ್ಗೆಯೂ ನಾವು ಅಟೆನ್ಷನ್ ಕೊಟ್ಟು ಇಲ್ಲಿ ಒಂದು ಸ್ಟೇಷನ್ ಬಂದರೆ ಎಲ್ಲ ರೀತಿಯ ಸೌಕರ್ಯಗಳಾಗ್ತದೆ. ಈಗ ನೀವು ಕಂಕನಾಡಿ ಸ್ಟೇಷನ್ ನೋಡಿರ್ಬೋದು, ಅಲ್ಲಿ ಬಂದ ನಂತರ ಎಲ್ಲ ರೀತಿಯಲ್ಲಿ ಅಲ್ಲಿ ಬೆಳವಣಿಗೆ ಆಗಿದೆ, ಗ್ರೋತ್ ಆಗಿದೆ. ಅದೇ ರೀತಿ ಪಡೀಲಾಗಬೇಕು. ಪಡೀಲಿ ಈ ಭಾಗದ ಜನರಿಗೆ ಅದರ ಬೆನಿಫಿಟ್ ಕೂಡ ಸಿಗಬೇಕು. ಮತ್ತು ನೀವು ನೋಡಿದ ಈಗ 2 ಟ್ರೈನ್ ಮಂಗಳೂರು ಟಚ್ ಆಗ್ತದೆ, ಇದು 3ನೇ ಟ್ರೈನು. ಆ 2 ಟ್ರೈನಲ್ಲಿ ನಿಬಿಡವಾಗಿದೆ, ಪ್ಯಾಸೆಂಜರು ಸೀಟೇ ಸಿಗ್ತಾಯಿಲ್ಲ. ಸೊ ಇದು ಸೌಕರ್ಯ ಸಿಗಬೇಕಲ್ಲ. ಮಂಗಳೂರು ಜನರು ಹೋಗಿ ಸುರತ್ಕಲಲ್ಲಿ ಹೋಗಿ ಟಿಕೆಟ್ ಅಲ್ಲಿ ಹೋಗುವುದು, ಇಲ್ಲ ಮಂಗಳೂರು ಜನ ಬಂಟ್ವಾಳ ಹೋಗೋ ಪ್ರಶ್ನೆ ಇಲ್ಲ. ಮಂಗಳೂರು ಸ್ಟೇಷನಲ್ಲಿ ಮಂಗಳೂರು ಮಾಡಲೇಬೇಕಲ್ಲ. ಅದರ ಬಗ್ಗೆ ಸೀರಿಯಸ್ ಆಗಿ ನಾವು ಕಾರ್ಯಕ್ರಮ ಹಾಕ್ತೀವಿ.